ಛತ್ತೀಸ್ಗಢದ ಬಿಜೆಪಿ ಸರ್ಕಾರವು ನಾನಾ ಯೋಜನೆಗಳಲ್ಲಿ ಆಕಾಶದೆತ್ತರದ ಬೆಲೆಗೆ ಕೆಲವು ವಸ್ತುಗಳನ್ನು ಖರೀದಿಸಿ ಹಣ ಹೊಡೆಯುತ್ತಿರುವುದು ಭಾರೀ ಟೀಕೆಗೆ ಒಳಗಾಗಿದೆ. ಅಧಿಕಾರಕ್ಕೆ ಬಂದು ವರ್ಷದಲ್ಲಿ ಕೊಳ್ಳುವಿಕೆಯೆಲ್ಲ ಎತ್ತರದೇ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಟೀಕೆಗಳ ಸುರಿಮಳೆಯಾಗುತ್ತಿದೆ. ಇತ್ತೀಚಿನದ್ದು ಕೊರೆಯಾ ಜಿಲ್ಲೆಯಲ್ಲಿನ ಖರೀದಿ 5 ಸ್ಮಾರ್ಟ್ ಟಿವಿಗಳನ್ನು ಖರೀದಿಸಿದ್ದು ಒಟ್ಟು ಮೊತ್ತ 49,97,500 ರೂಪಾಯಿ. ಒಂದೊಂದರ ಬೆಲೆ 9,99,500 ರೂಪಾಯಿ. 10 ಲಕ್ಷ ಎಂದರೆ ಈ 9 ಅಂಕಿ ಹಿಡಿದಿರಬಹುದು ಎಂದು ಪ್ರಮುಖ ಪ್ರತಿಪಕ್ಷದ ಕಾಂಗ್ರೆಸ್ ಟೀಕಿಸಿದೆ. ಅಭಿವೃದ್ಧಿ ಇಲಾಖೆಯ ಕೊಳ್ಳುವಿಕೆ ಇದು, ಅದು ಸಾಲದು ಎಂದು 1 ಲೀಟರ್ ವಾಟರ್ ಜಗ್ಗಳನ್ನು ತಲಾ 32,999.50 ರೂಪಾಯಿಗೆ ಕೊಳ್ಳಲಾಗಿದೆ. ಅಲ್ಲಿ ಮೊದಲು 39, ಇಲ್ಲಿ ಕೊನೆಯಲ್ಲಿ 39. 160 ವಾಟರ್ ಜಗ್ಗಳಿಗೆ 51.99 ಲಕ್ಷ ರೂಪಾಯಿ ಸಲ್ಲಿಕೆಯಾಗಿದೆ. ಇವನ್ನೆಲ್ಲ ಬುಡಕಟ್ಟು ಜನರ ಅಭಿವೃದ್ಧಿಗೆಂದು ಖರೀದಿಸಲಾಗಿದೆ. ಆದರೆ ಬಿಜೆಪಿಯವರ ಅಭಿವೃದ್ಧಿ ಆಗಿದೆ ಎನ್ನುವುದು ಬೆಲೆಯಿಂದಲೇ ತಿಳಿಯುತ್ತದೆ. Pull up the flakes and I take it down gear. Pull up the hands and I feel no fear. I dig it down. I sick a John. Take it on the row and the show and the pull up the flakes and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.